ವೈಯಕ್ತಿಕ ಅಕೌಂಟ್ ಆಗಿದೆ ಅಲ್ರಿ ಒಂದೊಂದ್ ಸಂಘ ಮಾಡ್ರಿ ನಾವು ಪಾಸ್ಬುಕ್ ಯಾಕೆ ಕೊಡೋಂಗಿಲ್ಲ ನಿಮ್ಗೆ ಸ್ಟೇಟ್ಮೆಂಟ್ ಕೊಡ್ತೀವಿ. ಸ್ಟೇಟ್ಮೆಂಟ್ ಬ್ಯಾಡ್ರಿ ಸ್ಟೇಟ್ಮೆಂಟ್ ಬ್ಯಾಡ್ರಿ ಪ್ರತಿ ತಿಂಗಳು ಬ್ಯಾಡ್ರಿ ನಮಗ ವಾರ ಕಟ್ಕೊಂಡಿರಿ ನೀವು ವಾರ ಕಟ್ಟಿರ್ಬೇಕು ನಮಗ ನಿಮಗೊಬ್ಬರಿಗೆ ಪಾಸ್ಬುಕ್ ಎಲ್ಲ ಕೊಡಕ್ ಆಗೋದಿಲ್ಲ. ನೀವು ವೈಯಕ್ತಿಕ ಏನ್ ಬ್ಯಾಂಕ್ ಅಲ್ಲಿ ಮಾಡ್ತೀರಿ ಅದು ಪಾಸ್ಬುಕ್ ವೈಯಕ್ತಿಕ ಕೇಳ್ತೀರಿ ಸರ್ ಗ್ರೂಪ್ ಪಾಸ್ಬುಕ್ ಕೊಡ್ರಿ ಅಂತ ಕೇಳ್ತೀವ್ರಿ ಬೇಕು ಸರ್ ಬೇಕು ಸರ್ ಕೊಡುತ್ತೆ. ಯಾವ ಬೇಕು ಸರ್ 10 ಜನಕ್ಕೆ ಸೇರಿ ಒಂದ್ ಅಕೌಂಟ್ ಆಗಿರೋದು ಒಬ್ಬೊಬ್ರದ್ದು ಅಕೌಂಟ್ ಆಗಿಲ್ಲ. ಅದು ಒಬ್ಬೊಬ್ರದ್ದು ಕೇಳಾಗತ್ತಿಲ್ಲ ಸರ್ ನಾನು 10 ಜನದ ಕೇಳಾಗತ್ತಿಲ್ರಿ ಪಾಸ್ಬುಕ್ ಎಲ್ಲೈತ್ರಿ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೊಟ್ಟಿದೀವಲ್ಲ ಪಾಸ್ಬುಕ್ ಎಲ್ಲೈತಿ ಸರ್ ಪಾಸ್ಬುಕ್ ಇದೆ ಅಣ್ಣ ಇದ್ರೆ ಕಾರ್ಡ್ ಬೇಡ ಸರ್ ನನಗ ಕಾರ್ಡ್ ಬೇಡ ಸರ್ ಕಾರ್ಡ್ ಬೇಡ ಸರ್ ಕಾರ್ಡ್ ಬೇಡ ನಮಗ ಪಾಸ್ಬುಕ್ ಕೊಡ್ರಿ ನಮಗ ಅದೇ ಗ್ರೂಪ್ ಅಕೌಂಟ್ ಆಗಿದೆಲ್ಲ ಇವ್ರದ್ದು ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಗೆ ಹೋಗಿ ಬ್ಯಾಂಕ್ ಹೋಗಿ ಕೇಳಿ ಪಾಸ್ಬುಕ್ ನೇ ಬೇಕು ಸರ್ ಸ್ಟೇಟ್ಮೆಂಟ್ ಬೇಕಿದ್ರೆ ಸಿಗುತ್ತೆ ಸ್ಟೇಟ್ಮೆಂಟ್ ಬೇಡ ಸರ್ ಪಾಸ್ಬುಕ್ ಬೇಕು ಸರ್ ರಿನೋಲ್ ಮಾಡ್ಬೇಕಬೇಡ್ರಿ ಮತ್ತೆ ಅದ್ ರಿನೋಲ್ ಮಾಡಿದ್ರೆ ರಸೀದಿ ಬೇಕ್ರಿ ರಸೀದಿ ಬೇಕ್ರಿ ಮೇಡಮ್ ಯಾವ್ದ ಮಾಡಿದ್ರು ರಸೀದಿ ಬೇಕ್ರಿ ಕೊಡ್ರಿ ಸರ್ ನಾವ್ ಏನ್ ಹೇಳ್ತಾ ನೋಡಿ ಇವ್ರಿಗೆ ಹೆಣ್ಮಕ್ಳಿಗೆ ಏನಾಗುತ್ತೆ ಹೇಳ್ದ ನಮ್ಗೆ ನೋಡಪ್ಪ ನಮಗ ಬ್ಯಾಂಕಿನ ಅಕೌಂಟ್ ಕೊಟ್ರೆ ನಾವು ಸಾಲ ಕೊಡ್ತೇವೆ ಕೊಟ್ಟಾಕ್ರಿ ಕೊಡಂಗಿಲ್ರಿ ನಾವು ಅಲ್ರಿ ಒಂದೊಂದ್ ಸಂಘ ಮಾಡ್ರಿ ನಾವು ಪಾಸ್ಬುಕ್ ಯಾಕೆ ಕೊಡೋಂಗಿಲ್ಲ ನಿಮ್ಗೆ ಸ್ಟೇಟ್ಮೆಂಟ್ ಬ್ಯಾಡ್ರಿ ಸ್ಟೇಟ್ಮೆಂಟ್ ಬ್ಯಾಡ್ರಿ ಪ್ರತಿ ತಿಂಗಳು ಬ್ಯಾಡ್ರಿ ನಮಗ ವಾರ ಕಟ್ಕೊಂಡಿರಿ ನೀವು ವಾರ ಕಟ್ಟಿರ್ಬೇಕು ನಮಗ ನಿಮಗೊಬ್ಬರಿಗೆ ಪಾಸ್ಬುಕ್ ಎಲ್ಲ ಕೊಡಕ್ ಆಗೋದಿಲ್ಲ. ನೀವು ವೈಯಕ್ತಿಕ ಏನ್ ಬ್ಯಾಂಕ್ ಅಲ್ಲಿ ಮಾಡ್ತೀರಿ ಅದು ಪಾಸ್ಬುಕ್ ವೈಯಕ್ತಿಕ ಕೇಳ್ತೀರಿ ಸರ್ ಗ್ರೂಪ್ ಪಾಸ್ಬುಕ್ ಕೊಡ್ರಿ ಅಂತ ಕೇಳ್ತೀವ್ರಿ ಬೇಕು ಸರ್ ಬೇಕು ಸರ್ ಕೊಡುತ್ತೆ. ಯಾವ ಬೇಕು ಸರ್ 10 ಜನಕ್ಕೆ ಸೇರಿ ಒಂದ್ ಅಕೌಂಟ್ ಆಗಿರೋದು ಒಬ್ಬೊಬ್ರದ್ದು ಅಕೌಂಟ್ ಆಗಿಲ್ಲ. ಅದು ಒಬ್ಬೊಬ್ರದ್ದು ಕೇಳಾಗತ್ತಿಲ್ಲ ಸರ್ ನಾನು 10 ಜನದ ಕೇಳಾಗತ್ತಿಲ್ರಿ ಗ್ರೂಪ್ ಕೊಡ್ರಿ ಅಂತ ಕೇಳಾಗತ್ತೆ ನಾವು ಒಂದ್ ಕೊಡ್ರಿ ಸರ್ ಸ್ಟೇಟ್ಮೆಂಟ್ ಇದೆ ಪಾಸ್ಬುಕ್ ಎಲ್ಲೈತ್ರಿ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೊಟ್ಟಿದೀವಲ್ಲ ಪಾಸ್ಬುಕ್ ಎಲ್ಲೈತಿ ಸರ್ ಇದೆ ಅಣ್ಣ ಇದ್ರೆ ಕಾರ್ಡ್ ಬೇಡ ಸರ್ ನನಗ ಕಾರ್ಡ್ ಬೇಡ ಸರ್ ಕಾರ್ಡ್ ಬೇಡ ನಮಗ ಪಾಸ್ಬುಕ್ ಕೊಡ್ರಿ ನಮಗ ಕಾರ್ಡ್ ನಾಗ ಮಾಡಕ್ ಬರೋದ್ ನೋಡ್ರಿ ಎಂಟೈತಿ ತಗೊಂಡೋಗಿ ಬ್ಯಾಂಕಿಗೆ ನಿಮಗೆ ಪಾಸ್ಬುಕ್ ಅಲ್ಲಿ ಏನಿರುತ್ತೆ ಹೇಳಿ ನೋಡ್ರಿ ಸರ್ ಪಾಸ್ಬುಕ್ ಅಲ್ಲಿ ಏನಿರುತ್ತೆ ಪಾಸ್ಬುಕ್ ನಾ ಏನ್ ತುಂಬಿದಾರ ಸರ್ ಅದು ಇರ್ತೈತೆ ಸರ್ ಅದನ್ನ ಕೊಡ್ರಿ ಅದೇ ಬೇಡ ಸರ್ ಅದನ್ನ ಪಾಸ್ಬುಕ್ ಕೊಡ್ರಿ ಅದನ್ನ ಪಾಸ್ಬುಕ್ ಐತೆ ನೋಡ್ರಿ ಸರ್ ನಾ ಏನ್ ಹೇಳ್ತೇನೆ ಸರ್ ಈಗ ಅದ್ರಾಗ ಐತಿ ಸರ್ ಅದಷ್ಟೇ ಪಾಸ್ಬುಕ್ ನಾ ಕೊಟ್ಬಿಡ್ರಿ ಅದನ್ನ ಹೌದು ಸರ್ ಪಾಸ್ಬುಕ್ ನೇ ಬೇಕು ಸರ್ ಪ್ರಶ್ನೆ ಮಾಡ್ತಾ ಇದ್ದೀರಿ ಪಾಸ್ಬುಕ್ ನೇ ಬೇಕು ಸರ್ ಪಾಸ್ಬುಕ್ ನೇ ಬೇಕು ಸರ್ ಸ್ಟೇಟ್ಮೆಂಟ್ ಬೇಕಿದ್ರೆ ಸಿಗುತ್ತೆ ಸ್ಟೇಟ್ಮೆಂಟ್ ಬೇಡ ಸರ್ ಪಾಸ್ಬುಕ್ ಬೇಕು ಸರ್ ಮೇಡಮ್ ಅವು LIC ಬಾಂಡ್ ತುಂಬಿದ ರಸೀಟ್ ಅಂತಂಬರಿ ಅವು ಬೇಕು ಮೇಡಮ್ ರಿನೋಲ್ ಮಾಡ್ಬೇಕಬೇಡ್ರಿ ಮತ್ತೆ ಅದ್ ರಿನೋಲ್ ಮಾಡಿದ್ರೆ ರಸೀದಿ ಬೇಕ್ರಿ ಭೀಮಾ ಜ್ಯೋತಿ ತಂಗಿ ಅಕ್ಕ ಭೀಮಾ ಜ್ಯೋತಿ ಕೊಟ್ಟೈತಿ ಅದ ರಸೀದಿ ಬೇಕ್ರಿ ಮೇಡಮ್ ಯಾವ್ದ ಮಾಡಿದ್ರು ರಸೀದಿ ಬೇಕ್ರಿ ಅಲ್ಲಿ ಮತ್ತೆ ಕೇಳ್ರಿ ಮತ್ತೆ ರಿನೋಲ್ ಮಾಡೋದ್ ಬೇಡ್ರಿ ರಿನೋಲ್ ಮಾಡಿದ್ರೆ ರಸೀದಿ ಬೇಕ್ರಿ ಮೇಡಮ್ ಒಮ್ಮೆಲೆ ವರ್ಷಕ್ಕೊಮ್ಮೆ ಕಟ್ಬಿಡಿ ಅಣ್ಣ ಇಲ್ಲೇ ರೆಸಿಪ್ಟ್ ಸಿಗುತ್ತೆ ವರ್ಷಕ್ಕೊಮ್ಮೆ ಕಟ್ಸಿ ಅದ ಈಗ ರಿನೋಲ್ ಬಂದತ್ರಿ ಅದೇ ವರ್ಷಕ್ಕೊಮ್ಮೆ ಕಟ್ಸಿಬಿಡಿ ಈಗ ಎಷ್ಟು ರಿನೋಲ್ ನಾನು ಬ್ಯಾಂಕ್ ಅಕೌಂಟ್ ಹೇಳತ್ತ ಕೇಳಿ ಬ್ಯಾಂಕಿಗೆ ಹೋಗಿ ಕಟ್ತೀರಾ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ತೇನೆ IFSC ನಂಬರ್ ಕೊಡ್ತೇನೆ ನೀವು ಅಷ್ಟು ಪಾಸ್ಬುಕ್ ಬೇಕು ಸರ್ ಪಾಸ್ಬುಕ್ ಯಾರು ಕೊಡ್ತಾರೆ ನಿಮಗೆ ವೈಯಕ್ತಿಕ ಅಕೌಂಟ್ ಆಗಿದೆ ಗ್ರೂಪ್ ಅಕೌಂಟ್ ಕೊಡಿ ಸರ್ ಗ್ರೂಪ್ ಅಕೌಂಟ್ ಕೊಡಿ ಅದೇ ಗ್ರೂಪ್ ಅಕೌಂಟ್ ಆಗಿದೆಲ್ಲ ಇವ್ರದ್ದು ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಗೆ ಹೋಗಿ ಬ್ಯಾಂಕ್ ಹೋಗಿ ಕೇಳಿ ಅವ್ರಿಗೆ ಬೇಕಲ್ಲ ಹೋಗ್ಬೇಕು ರೂಲ್ಸ್ ಪ್ರಕಾರ ನಾವು ಕೊಟ್ಟಿದ್ದೇವೆ ಸ್ಟೇಟ್ಮೆಂಟ್ ಯಾಕೆ ನಾವು ಕೊಟ್ಟಿಲ್ವ ಸಾಲ ಯಾಕೆ ನೀವು ಎಷ್ಟಿದೆ ಸಾಲ 1 ಲಕ್ಷ 1 ಲಕ್ಷದ ನೀವು ಮಾತಾಡೋ ರೀತಿ ಕೊಡ್ಬೇಕಲ್ಲ ಸಾಲ ಕ್ಲೋಸ್ ಮಾಡ್ಲಿ ಅವರು
ಬೇಕು ನಮ್ಗೆ ಇಷ್ಟನೇ ಕಟ್ಟಿದ್ ಬೇಕು ನಮ್ಗೆ ಸಹಿ ಮಾಡಂಗಿಲ್ಲ ಯಾರ್ ಮಾಡ್ಬೇಕು ಇದಕ್ಕೆ ಯಾಕೆ ಸಹಿ ಮಾಡಂಗಿಲ್ಲ ಹೇಳ್ರಿ ಸ್ಟೇಟ್ಮೆಂಟ್ ನೀವು ಕೊಡ್ತಾರೆ ಇವ್ರು ತಗೊಂತಾರೆ ಎಲ್ಲಾರು ಸೈನ್ ಮಾಡ್ಬೇಕಂತ ಮಾಡ್ಸಿದ್ದೇವೆ ಸಹಿ ಮಾಡ್ಕೊಡ್ಬೇಕು ಸ್ಟೇಟ್ಮೆಂಟ್ ಅವ್ರು ಕೊಡ್ತಾರೆ ಸ್ಟೇಟ್ಮೆಂಟ್ ನೀವು ಕೊಡ್ತೀರಿ ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ರೆ ನೀವು ಸಹಿ ಮಾಡ್ಕೊಡ್ಬೇಕು ಒಂದ್ ಕಾಪಿ ನಾವು ಆಫೀಸ್ ತಗೊಂಡ್ ಹೋಗ್ತೀವಿ ಗೊತ್ತಿದ್ಯಾ ಆಫೀಸಿಗೆ ತಗೊಂಡ್ ಹೋಗ್ತಾರೆ ಎರಡು ಇರ್ತಾವ ಒಂದ್ ಇಲ್ಲಿ ಕೊಡ್ತೀವಿ ಏನಂತಾರ ನಿಮ್ ಉಳಿತಾಯ ನಿಮ್ ಸಾಲ ಕಟ್ಟಿದ್ದು 4 ವರ್ಷ ಸರಿ ಇತ್ತಿಲ್ಲ ಸಹಿ ಮಾಡ್ಕೊಡ್ರಿ ಅಂತ ರಿಪೋರ್ಟ್ ಕಳಿಸ್ತಾರ ಕರೆಕ್ಟ್ ಕರೆಕ್ಟ್ ಕಳಿಸಿದ್ರೆ ಅವ್ರು ಕನ್ಫರ್ಮ್ ಆಗ್ಬೇಕಲ್ಲ ನೋಡಿ ಅಮ್ಮ ನಿಮ್ದು ಶಕುಂತಲಾ ನೋಡಮ್ಮ 1,03,000 ಸಾಲ ಇದೆ ನಮ್ದು 6,000 LIC ಇದೆ ಅಂತ ನೋಡಿ ಸೈನ್ ಮಾಡ್ಬೇಕು ಎಲ್ಲಾರು ವ್ಯತ್ಯಾಸ ನಾವು ಮಾಡ್ತೇವಲ್ಲ ನಾವು ಮಾಡಿ ಆಫೀಸಿಗೆ ಕಳಿಸ್ತೀವಿ ನಾವು ಅಲ್ಲಿ ಫಾರ್ಮ್ ಕೊಡ್ತೀವಿ ನಾವು ಸಂಘಕ್ಕೆ ಬರ್ತೇವಲ್ಲ ನಮ್ ಸೈನ್ ನಾವೇ ಮಾಡೋದಂತೇನಿಲ್ಲ ಸೈಡ್ ಮಾಡಿದ್ರೆ